ಗೃಹ ಸಚಿವ ಆರ್ ಜ್ಞಾನೇಂದ್ರ ಉಡುಪಿಯ ಉಚ್ಚಿಲದ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡಿದರು. ದೇವಳದ ವತಿಯಿಂದ ಅವರನ್ನು ಪೂರ್ಣಕುಂಭದೊಂದಿಗೆ ಸ್ವಾಗತಿಸಲಾಯಿತು. ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದ ಮುಖ್ಯ ಅರ್ಚಕ ಕೆ.ವಿ. ರಾಘವೇಂದ್ರ ಉಪಾಧ್ಯಾಯ ಹಾಗೂ ವಿಷ್ಣುಮೂರ್ತಿ ಉಪಾಧ್ಯಾಯರವರು ದೇವಿಗೆ ಪೂಜೆ ಸಲ್ಲಿಸಿ ಪ್ರಸಾದ ವಿತರಿಸಿದರು. ದೇವಾಲಯದ ರೂವಾರಿ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರು ದೇವಳದ ವತಿಯಿಂದ ಗೃಹ ಸಚಿವರನ್ನು ಸನ್ಮಾನಿಸಿ ಸ್ಮರಣಿಕೆ ನೀಡಿದರು. ಈ ಸಂದರ್ಭ ಕಾಪು ಶಾಸಕ ಲಾಲಾಚಾರ್ ಮಂಡನ್, ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷ ಜಯಸಿ ಕೋಟ್ಯಾನ್, ಬೆಳ್ಳಂಪಳ್ಳಿ ಕ್ಷೇತ್ರದ ಆಡಳಿತ ಸಮಿತಿ ಅಧ್ಯಕ್ಷ ವಾಸುದೇವ ಸಾಲ್ಯನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮುಂದಕ್ಕೆ ಒಳ್ಳೆ ರೀತಿಯಲ್ಲಿ ಬೆಳೆಯಲಿ ಅಂತ ತಾಯಿ ಪ್ರಾರ್ಥನೆ ಓಂ ಭೂಯಾತ್ ಭೂಯೋತಿ ಮತ್ಮಹಾಭಯರತ್ನಕಾಪ್ತ ಸ್ವರಾಭಾಂ ರತ್ನೋಗಾಂ ಬದ್ಧಮೌಲಿ ವಿಮೋದರನುಕುಲಾಂ ಅರ್ಥವಾಲಿಗುಲಾಢ್ಯಾಂ ಪದ್ಮಾಕ್ಷಿ ಪದ್ಮನಾಭೋ ಪ್ರಸಿಗೃಸತಿ ಪದ್ಮಗಾಂ ಶೇಷೇನ್ನಃ ಸಿದ್ಧಲಕ್ಷ್ಮೀ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ. ಕೊನೆಯ ದಿವಸ ಅಮಾವಾಸ್ಯೆ ಅಂತ ಬಹಳ ಪುಣ್ಯಕಾಲ ಅಂತ ಪುಣ್ಯಕಾಲದಲ್ಲಿ ಬಂದು ದೇವರ ದರ್ಶನ ಮಾಡಿದ್ದೀರಿ. ಕರ್ನಾಟಕ ಜನತೆಗೆ ರಕ್ಷಣೆಯನ್ನು ನೀವು ಕೊಡ್ತಾ ಇದ್ದೀರಿ. ಕರ್ನಾಟಕ ಜನತೆಗೆಲ್ಲ ಗೋರಕ್ಷಿಗೂ ನೀವು ರಕ್ಷಣೆಯನ್ನು ಮಾಡ್ತಾ ಇದ್ದೀರಿ. ಕೇವಲ ಮನುಷ್ಯರಿಗೆ ಮಾತ್ರ ಅಲ್ಲ, ಎಲ್ಲರಿಗಿದ್ದಲ್ಲಿ ಕೂಡ ರಕ್ಷಣೆಯನ್ನು ಮಾಡತಕ್ಕಂಥ ದೊಡ್ಡ ಜವಾಬ್ದಾರಿಯುತವಾದ ಉನ್ನತವಾದಂತಹ ಪೂರ್ಣ ಸಂಪರ್ಕಗಳು ದೇವಿ ಒಳ್ಳೆದು ಮಾಡಿ ನಡೆಸಬೇಕು.